ನಮಸ್ಕಾರ. ಧ್ವನಿ ಸಮಾಚಾರಕ್ಕೆ ಸ್ವಾಗತ. ನಾನು ರಶ್ಮಿತಾ. ಮೊದಲಿಗೆ ಮುಖ್ಯಾಂಶಗಳು. ಸನಾತನ ಧರ್ಮ ಡೆಂಗ್ಯೂ ಮಲೇರಿಯಾ ಇದ್ದಂತೆ ಅದನ್ನು ನಿರ್ಮೂಲನೆ ಮಾಡಬೇಕು. ಉದಯನಿಧಿ ಹೇಳಿಕೆ. ಚಂದ್ರಯಾನ 3 ಉಡಾವಣೆ ಕೌಂಟ್ ಡೌನ್ ಹಿಂದಿನ ಧ್ವನಿಯಾಗಿದ್ದ ವಿಜ್ಞಾನಿ ನಿಧನ. ಉಡುಪಿ ದೋಣಿಯಿಂದ ಜಾರಿ ಸಮುದ್ರಕ್ಕೆ ಬಿದ್ದು ಮೀನುಗಾರ ಮೃತ್ಯು. ಮಲ್ಪೆ ಮೀನಿನ ವಿಷಾನಿಲದಿಂದ ಇಬ್ಬರು ಅಸ್ವಸ್ಥ. ಉಳ್ಳಾಲ ತಡರಾತ್ರಿ ಸಮುದ್ರ ವಿಹಾರಕ್ಕೆ ಬಂದ ವೈದ್ಯ ಸಮುದ್ರ ಪಾಲು. ಮಂಗಳೂರು ಯುವಕನಿಗೆ ಚೂರಿ ಇರಿತ ಪ್ರಕರಣಕ್ಕೆ ಸಂಬಂಧಿತ 3 ಅರೆಸ್ಟ್. ಮಂಜೇಶ್ವರ ಎಸ್ಐ ಪೊಲೀಸ್ ಸಿಬ್ಬಂದಿ ಮೇಲೆ ತಂಡದಿಂದ ಹಲ್ಲೆ. ತಮಿಳುನಾಡು ಮುಖ್ಯಮಂತ್ರಿ ಎಂ.ಕೆ. ಸ್ಟಾಲಿನ್ ಅವರ ಮಗ ಉದಯನಿಧಿ ಸ್ಟಾಲಿನ್ ಸನಾತನ ಧರ್ಮವನ್ನು ಮಲೇರಿಯಾ ಡೆಂಗ್ಯೂ ಜೊತೆ ಹೋಲಿಸಿ ಹೇಳಿಕೆ ನೀಡಿದ್ದು ಇದೀಗ ವಿವಾದಕ್ಕೆ ಕಾರಣವಾಗಿದೆ. ದೇಶ ವಿದೇಶಗಳಿಂದ ವಿರೋಧ ವ್ಯಕ್ತವಾಗುತ್ತಿದೆ. ಶನಿವಾರ ತಮಿಳುನಾಡಿನಲ್ಲಿ ಸನಾತನ ಉನ್ಮೂಲನಾ ಸಮ್ಮೇಳನ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡುತ್ತಾ ಈ ವಿಷಯ ಪ್ರಸ್ತಾಪಿಸಿದ್ದರು. ಶ್ರೀಹರಿಕೋಟದಲ್ಲಿ ರಾಕೆಟ್ ಉಡಾವಣೆ ಕ್ಷಣಗಣನೆ ಸಂದರ್ಭ ಧ್ವನಿ ನೀಡಿದ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ವಿಜ್ಞಾನಿ ವಲರ್ಮತಿ ಅವರು ಹೃದಯ ಸ್ತಂಭನದಿಂದ ನಿಧನರಾದರು. ಅವರಿಗೆ 50 ವರ್ಷ ವಯಸ್ಸಾಗಿತ್ತು. ಜುಲೈ 14ರಂದು ಶ್ರೀಹರಿಕೋಟದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಚಂದ್ರಯಾನ 3 ಉಡಾವಣೆಯ ಸಂದರ್ಭದಲ್ಲಿ ವಲರ್ಮತಿ ಅವರು ಧ್ವನಿ ನೀಡಿದ್ದರು. ಉಡುಪಿ ನಾಟಿಕಲ್ ಮೈಲು ದೂರದ ಸಮುದ್ರದಲ್ಲಿ ಮೀನುಗಾರಿಕೆ ನಡೆಸುತ್ತಿದ್ದ ವೇಳೆ ವ್ಯಕ್ತಿಯೋರ್ವ ದೋಣಿಯಿಂದ ಜಾರಿ ಬಿದ್ದು ಮೃತಪಟ್ಟ ಘಟನೆ ನಡೆದಿದೆ. ಜಾರ್ಖಂಡ್ ಮೂಲದ ಮನೋಜ್ ಸಾನ್ ಮೃತ ವ್ಯಕ್ತಿ. ಮೀನು ಹಿಡಿಯುತ್ತಿದ್ದಾಗ ಮನೋಜ್ ಸಮುದ್ರಕ್ಕೆ ಬಿದ್ದಿದ್ದು, ಮನೋಜ್ ಜೊತೆಗೆ ಬೋಟ್ನಲ್ಲಿದ್ದ ಕೀರ್ತನ್ ತಕ್ಷಣ ಸಮುದ್ರಕ್ಕೆ ಧುಮುಕಿ ಮನೋಜ್ನನ್ನು ಮೇಲಕ್ಕೆ ಕರೆತಂದಿದ್ದಾರೆ. ಆದರೆ ಬಿದ್ದ ರಭಸಕ್ಕೆ ಮನೋಜ್ ತೀವ್ರ ಅಸ್ವಸ್ಥಗೊಂಡಿದ್ದು ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಮೃತಪಟ್ಟಿದ್ದಾರೆ. ಕಳೆದೆರಡು ದಿನಗಳಿಂದ ಮಲ್ಪೆ ಬಂದರಿನಲ್ಲಿ ಬೋಟ್ನಲ್ಲಿ ಕೆಲಸ ಮಾಡುವ ಕಾರ್ಮಿಕರು ಬೋಟ್ನ ಸ್ಟೋರೇಜ್ನಲ್ಲಿರುವ ಮೀನು ಖಾಲಿ ಮಾಡುತ್ತಿರುವಾಗ ಮೀನಿನ ವಿಷಾನಿಲದಿಂದಾಗಿ ಉಸಿರಾಟದ ಸಮಸ್ಯೆಯಾಗಿ ಪ್ರಜ್ಞಾಹೀನವಾಗುತ್ತಿರುವ ಘಟನೆ ಮತ್ತೆ ಸಂಭವಿಸಿದೆ. ಶನಿವಾರ ಮಲ್ಪೆ ಬಂದರಿನಲ್ಲಿ ಪ್ರಜ್ಞಾಹೀನನಾಗಿ ಬಿದ್ದಿದ್ದ ಯುವಕನನ್ನು ಮೇಲಕ್ಕೆತ್ತಲು ಈಶ್ವರ್ ಮಲ್ಪೆ ಬೋಟ್ನ ಸ್ಟೋರೇಜ್ಗೆ ಇಳಿದಿದ್ದು, ವಿಷಾನಿಲದಿಂದಾಗಿ ಈಶ್ವರ್ ಮಲ್ಪೆಯವರು ಕೂಡ ಉಸಿರಾಟದ ಸಮಸ್ಯೆಯಾಗಿ ಅಸ್ವಸ್ಥಗೊಂಡು ಪ್ರಜ್ಞೆ ತಪ್ಪಿ ಬಿದ್ದು ಕೆಲ ಕಾಲ ಬೋಟ್ನಲ್ಲಿ ಸಾವರಿಸಿಕೊಂಡು ಕಾರ್ಯಾಚರಣೆಯನ್ನು ಮುಂದುವರಿಸಿದರು. ಮಾರಕ ಮಾದಕ ವಸ್ತು ವಿತರಣಾ ಜಾಲದ ಪ್ರಮುಖ ಎಂದು ಸಂಶಯ ಪಡುವ ನೈಜೀರಿಯಾ ಮೂಲದ ಯುವತಿಯನ್ನು ಮಂಗಳೂರು ಪೊಲೀಸರು ಬಂಧಿಸಿದ್ದಾರೆ. ರೆಜಿನ್ ಸಾರಾ ಆಯಿಷಾ ಬಂಧಿತ ಆರೋಪಿಯಾಗಿದ್ದು, ಇವರಿಂದ 22.5 ಲಕ್ಷ ಮೌಲ್ಯದ 400 ಗ್ರಾಂ MDMA ಮತ್ತು 2910 ರೂಪಾಯಿ ನಗದನ್ನು ವಶಪಡಿಸಲಾಯಿತು. ರುದ್ರಪಾದೆಯಿಂದ ಕಾಲು ಜಾರಿ ಬಿದ್ದ ಸಹ ವೈದ್ಯನ ರಕ್ಷಣೆಗೆ ತೆರಳಿದ್ದ ವೈದ್ಯರೊಬ್ಬರು ಸಮುದ್ರ ಪಾಲಾಗಿ ಮೃತಪಟ್ಟ ಘಟನೆ ಉಳ್ಳಾಲ ಸೋಮೇಶ್ವರ ಸಮುದ್ರ ಕಿನಾರೆಯಲ್ಲಿ ನಡೆದಿದೆ. ರುದ್ರಪಾದೆಯಿಂದ ಮೊದಲು ಜಾರಿದ್ದ ವೈದ್ಯೆ ಕಲ್ಲು ಹಿಡಿದು ಪ್ರಾಣ ಉಳಿಸಿಕೊಂಡಿದ್ದು, ಸಮುದ್ರ ಪಾಲಾದ ಇನ್ನೊಬ್ಬ ವೈದ್ಯನ ಮೃತದೇಹ ಇಂದು ಬೆಳಗ್ಗೆ ಪತ್ತೆಯಾಗಿದೆ. ನಗರದ ಎಜೆ ಆಸ್ಪತ್ರೆಯಲ್ಲಿ ಸರ್ಜನ್ ಆಗಿರುವ ಬೆಂಗಳೂರು ರಾಮನಗರ ನಿವಾಸಿ ಡಾಕ್ಟರ್ ಆಶಿಕ್ ಗೌಡ ಮೃತ ವೈದ್ಯರಾಗಿದ್ದಾರೆ. ಮಂಗಳೂರು ಕಲಾವಾರಿನಲ್ಲಿ ನಡೆದ ಯುವಕನಿಗೆ ಚೂರಿ ಇರಿತ ಪ್ರಕರಣಕ್ಕೆ ಸಂಬಂಧಿತ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಬಂಧಿತ ಆರೋಪಿಗಳು ಕಲವಾರಿನ ಪ್ರಶಾಂತ್ ಪಚ್ಚು, ಧನರಾಜ್, ಯಜ್ಞೇಶ್ ಎಂಬುವರಾಗಿದ್ದಾರೆ. ಅಬ್ದುಲ್ ಸಫ್ವಾನ್ ಚೂರಿ ಇರಿತಕ್ಕೊಳಗಾದವರು. ಕೊಡಗಿನಲ್ಲಿ ಮದ್ಯ ನಿರ್ಮಾಣ ಕೇಂದ್ರ ಹೊಂದಿರುವ ಚೇರ್ಕಳ ನಿವಾಸಿ ಹಾಶಿಂ ವಿರುದ್ಧ 8ಕ್ಕೂ ಅಧಿಕ ಕೇಸು ದಾಖಲಿಸಿದೆ. ಕಾಸರಗೋಡು ಅಬಕಾರಿ ಇಲಾಖೆ ಆದಷ್ಟು ಬೇಗ ಕ್ರಮ ಕೈಗೊಳ್ಳುವುದಾಗಿ ಅಧಿಕಾರಿಗಳು ತಿಳಿಸಿದ್ದಾರೆ.
ಮಂಜೇಶ್ವರ ಠಾಣೆಯ ಎಸ್ಐ ಮತ್ತು ಪೊಲೀಸ್ ಸಿಬ್ಬಂದಿ ಮೇಲೆ ತಂಡವೊಂದು ಹಲ್ಲೆ ನಡೆಸಿದ ಘಟನೆ ಉಪ್ಪಳ ಸಮೀಪದ ಹಿದಿಯಾತ್ ನಗರದಲ್ಲಿ ನಡೆದಿದೆ. ಈ ಬಗ್ಗೆ 5 ಮಂದಿಯ ವಿರುದ್ಧ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಹಲ್ಲೆಯಿಂದ ಮಂಜೇಶ್ವರ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಪಿ ಅನೂಪ್ ಹಾಗೂ ಪೊಲೀಸ್ ಸಿಬ್ಬಂದಿ ಕಿಶೋರ್ ಎಂಬುವರು ಗಾಯಗೊಂಡಿದ್ದಾರೆ. ಅವರನ್ನು ಉಪ್ಪಳದ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮಂಜೇಶ್ವರ ಹೊಸಂಗಡಿ ಶ್ರೀ ಅಯ್ಯಪ್ಪ ಕ್ಷೇತ್ರಕ್ಕೆ ಹಾಗೂ ಶ್ರೀ ಆದಿ ಕ್ಷೇತ್ರ ರಕ್ತೇಶ್ವರಿ ಕ್ಷೇತ್ರಕ್ಕೆ ಸುಳ್ಯ ಶಾಸಕಿ ಶ್ರೀಮತಿ ಭಾಗೀರಥಿ ಮುರಳ್ಯ ನಿನ್ನೆ ಸಂಜೆ ಭೇಟಿ ನೀಡಿ ಶ್ರೀ ದೇವರಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ಈ ವೇಳೆ ಕ್ಷೇತ್ರದ ವತಿಯಿಂದ ಶಾಲು ಹೊದಿಸಿ ಗೌರವಿಸಲಾಯಿತು. ಕೊಯಮತ್ತೂರು ಮೂಲದ ಮಲಯಾಳಿ ಭಕ್ತರೊಬ್ಬರು ಶ್ರೀಕೃಷ್ಣ ಜಯಂತಿಯಂದು ಗುರುವಾಯೂರಪ್ಪನಿಗೆ ವಿಶೇಷ ಕಾಣಿಕೆಯಾಗಿ ನೀಡಲು ಚಿನ್ನದ ಕಿರೀಟವನ್ನು ರಚಿಸಿದ್ದಾರೆ. ಸುಮಾರು 38 ಪವನ್ ತೂಕದ 8 ಇಂಚು ಉದ್ದದ ಕಿರೀಟವನ್ನು ಆಭರಣ ತಯಾರಕ ಕೆವಿ ರಾಜೇಶ್ ಆಚಾರಿ ನಿರ್ಮಿಸಿದ್ದು ಸೆಪ್ಟೆಂಬರ್ 6ರಂದು ಸಮರ್ಪಿಸಲಿದ್ದಾರೆ. ಕುಟುಂಬಶ್ರೀ ಬಾಲಸಂಗಮ ಕಾರ್ಯಕ್ರಮವು ಮಂಜೇಶ್ವರ ಗ್ರಾಮ ಪಂಚಾಯತ್ ವಿಕಸನ ಪದ್ಧತಿ 2023 ಯೋಜನೆಯಡಿ ನಿನ್ನೆ ಜರುಗಿತು. ಕುಟುಂಬಶ್ರೀ ಬಾಲಸಭಾ ಬಾಲಸಂಗಮ ಕಾರ್ಯಕ್ರಮವು ಮಂಜೇಶ್ವರ ಗ್ರಾಮ ಪಂಚಾಯತ್ ವಿಕಸನ ಪದ್ಧತಿ 2023ರ ಯೋಜನೆಯಡಿ ಜರುಗಿತು. ನಿನ್ನೆ ಕಲಾಸ್ಪರ್ಶ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮವನ್ನು ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಜೀನ್ ಲೆವಿನೋ ಮಂತೆರೋ ಉದ್ಘಾಟಿಸಿದರು. ಈ ಕಾರ್ಯಕ್ರಮದಲ್ಲಿ ಮಕ್ಕಳಿಗಾಗಿ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ಓದುದು ಹೇಗೆ? ಓದಲಿಕ್ಕೆ ಕಲಿಸಿಕೊಡುವಂತ ಗುರುಗಳಿದ್ದಾರೆ, ಹಿರಿಯರಿದ್ದಾರೆ, ಮನೆಯಲ್ಲಿ ದೊಡ್ಡವರಿದ್ದಾರೆ. ಓದುವ ರೀತಿಯನ್ನು ಕಲಿಸಿಕೊಡ್ತಾರೆ, ನಾವು ಕಲಿಯುವುದು ಏನು ಅಂತ ಹೇಳಿಕೊಡ್ತಾರೆ. ಹಾಗೆ ಇನ್ನು ನೀವು ಮಾಡಬೇಕಾದಂಥದ್ದೇನು? ಓದುವಂಥದ್ದಕ್ಕೆ ಏನಿದೆ? ಓದುದು ಯಾಕೆ? ಕೆಲವೊಮ್ಮೆ ಹೆಚ್ಚಾಗಿ ಮಕ್ಕಳಿಗೆ ಅನಿಸ್ಬೇಕು, ಯಾಕೆ ಶಾಲೆಗೆ ಹೋಗೋದು ಬೇಡ ಅಂತ ಹೇಳಿ ಅಲ್ವಾ? ಶಾಲೆಗೆ ಹೋಗೋದು ಬೇಡ, ಇಡೀ ದಿನ ಆಟ ಆಡ್ತಾ ಇರುವ ಅಂತ ಇಂಥ ಒಂದು ಸಂದರ್ಭ ಇದ್ರೆ ಇದು ಎಲ್ಲರೂ ಮಂಗಳ ಕನ್ಯಾ ರಮ್ಮ ಬೆಟ್ಟದೆ ಪೋನೆ ಎಲ್ಲರೂ ಮಂಗಳ ಕನ್ಯಾ ರಮ್ಮ ಬೆಟ್ಟದೆ ಪೋನೆ ಎಲ್ಲರೂ ಮಂಗಳ ಕನ್ಯಾ നിങ്ങളെ മാത്രം ഇഷ്ടപ്പെടലപ്പ ಆಗಸ್ಟ್ 15ರಂದು ನಾವು ಬಹಳ ವಿಜೃಂಭಣೆಯಿಂದ ಸ್ವಾತಂತ್ರ್ಯ ದಿನವನ್ನು ಆಚರಿಸಿದ್ದೇವೆ. ರಾಷ್ಟ್ರಧ್ವಜವನ್ನು ಮನೆ ಮಹಡಿಯಲ್ಲಿ, ವಾಹನಗಳಲ್ಲಿ, ಕೈಗಳಲ್ಲಿ ಹಿಡಿದು ಕುಪ್ಪಳಿಸಿದ್ದೂ ಇದೆ. ಕೆಲವು ದೃಶ್ಯಗಳು ಕೆಲವರಿಗೆ ಧ್ವಜದ ಮೇಲಿನ ಪ್ರೀತಿ, ದೇಶಪ್ರೇಮ ಆ ಕ್ಷಣಕ್ಕೆ ಮಾತ್ರನಾ ಅಂತ ಯೋಚಿಸುವಂತೆ ಮಾಡುತ್ತದೆ. ನಿಜವಾದ ದೇಶಪ್ರೇಮ ಹೇಗಿರುತ್ತದೆ ಎಂಬುದಕ್ಕೆ ಇಂದಿನ ವೈರಲ್ ವಿಡಿಯೋ ಸಾಕ್ಷಿ. ಈ ವಿಡಿಯೋದಲ್ಲಿ ಕಾಣುವ ಆ ವ್ಯಕ್ತಿ ಯಾರೇ ಆಗಿದ್ದರೂ ಅವರಿಗೊಂದು ಬಿಗ್ ಸೆಲ್ಯೂಟ್. ಇದರೊಂದಿಗೆ ಇಂದಿನ ಸಮಾಚಾರವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ನಿಮ್ಮ ಧ್ವನಿ ಮೀಡಿಯಾ. सदा शक्ति सरसाने
ನಿಮ್ಮ ನೆಚ್ಚಿನ ಧ್ವನಿ ಮೀಡಿಯಾ ಆ್ಯಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲಿ ಲಭ್ಯವಿದೆ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಉಚಿತವಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲ ಕಾರ್ಯಕ್ರಮಗಳನ್ನು ತಪ್ಪದೇ ವೀಕ್ಷಿಸಿ. ಯೂಟ್ಯೂಬ್ನಲ್ಲಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧ್ವನಿ ಮೀಡಿಯಾವನ್ನು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಹಾಗೂ ಟ್ವಿಟರ್ಗಳಲ್ಲೂ ವೀಕ್ಷಿಸಬಹುದಾಗಿದೆ. ಧ್ವನಿ ಮೀಡಿಯಾ, ನಿಮ್ಮ ಧ್ವನಿಗೆ ನಮ್ಮ ಧ್ವನಿ.